ಇತ್ತೀಚೆಗೆ ತುಂಬಾನೇ ವೇಗವಾಗಿ ಬೆಳೀತಾ ಇರುವ ಪ್ರದೇಶ. ಪುತ್ತೂರು ನಗರ ಬೆಳವಣಿಗೆಗೆ ಪ್ರಮುಖ ಉದ್ಯಮಿಗಳ ಕೊಡುಗೆ ಅಪಾರ. ಅದರಲ್ಲಿ ಒಬ್ಬರು ಸಮಾಜಮುಖಿ ಕಾರ್ಯಗಳಿಂದಲೇ ಗುರುತಿಸಿಕೊಂಡಿರುವ ಉದ್ಯಮಿ ಅಶೋಕ್ ಕುಮಾರ್ ರೈ. ಮಂಗಳೂರಿನಾದ್ಯಂತ ಇವರ ಕೊಡುಗೆ ಅಪಾರ. ಪುತ್ತೂರು ನಗರ ಬೆಳವಣಿಗೆಗೆ ಇವರ ಕೊಡುಗೆ ಏನು ನಮಗೆ ತೋರಿಸ್ತೀವಿ ನೋಡಿ. ಪುತ್ತೂರಿನ ಅಶೋಕ್ ಕುಮಾರ್ ರೈ. ರಾಜ್ಯದಾದ್ಯಂತ ಇವರ ಹೆಸರನ್ನ ಕೇಳದವರಿಲ್ಲ. ಉದ್ಯಮ, ರಾಜಕೀಯ, ಧಾರ್ಮಿಕ, ಸಾಮಾಜಿಕ, ಜನಪದ ಹೀಗೆ ಎಲ್ಲಾ ಕ್ಷೇತ್ರಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡವರು ಅಶೋಕ್ ಕುಮಾರ್ ರೈ ಕಳೆದ ಹಲವು ವರ್ಷಗಳಿಂದ ಅಶಕ್ತರಿಗೆ, ಬಡವರಿಗೆ, ನಿರ್ಗತಿಕರಿಗೆ ಸಹಾಯ ಹಸ್ತ ಮಾಡುವ ಮೂಲಕ ತನ್ನ ಸಾಮಾಜಿಕ ಚಿಂತನೆಯ ಕಾಳಜಿಯನ್ನ ಮೆರೆದ ವ್ಯಕ್ತಿಯಾಗಿದ್ದಾರೆ. ತಾನು ಸಂಪಾದನೆ ಮಾಡಿದ ಹಣದಲ್ಲಿ ಒಂದಿಷ್ಟು ಹಣವನ್ನ ಸಮಾಜಕ್ಕೆ ನಿಯೋಗ ಮಾಡಿ ಆದರ್ಶ ವ್ಯಕ್ತಿಯಾಗಿ ಗುರುತಿಸಿಕೊಂಡಿದ್ದಾರೆ. ಇದೀಗ ಸುಮಾರು 19 ವರ್ಷಗಳಿಂದ ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ ಸಕ್ರಿಯವಾಗಿ ತೊಡಗಿಕೊಂಡಿರುವ ಅಶೋಕ್ ಕುಮಾರ್ ರೈ ಮಾಲಕತ್ವದ ರೈ ಎಸ್ಟೇಟ್ ಅಂಡ್ ಬಿಲ್ಡರ್ ಇದೀಗ ಪುತ್ತೂರಿನಲ್ಲಿ ಸಕಲ ಆಧುನಿಕ ಸೌಲಭ್ಯಗಳನ್ನು ಒಳಗೊಂಡ ಆರ್ಇಬಿ ಪುತ್ತೂರು ಹೈಟ್ಸ್ ವಸತಿ ಸಮುಚ್ಚಯವನ್ನ ಪುತ್ತೂರಿನ ಜನತೆಗೆ ಪರಿಚಯಿಸಲಿದ್ದಾರೆ. ಪುತ್ತೂರಿನ ತೆಂಕಿರದಲ್ಲಿ ನೂತನವಾಗಿ ಆರಂಭಿಸಲು ಉದ್ದೇಶಿಸಿರುವ ಮಹತ್ವಾಕಾಂಕ್ಷಿ ಯೋಜನೆ ಆರ್ಇಬಿ ಪುತ್ತೂರು ಹೈಟ್ಸ್ಗೆ ಇಂದು ಕೇಂದ್ರ ರಾಸಾಯನಿಕ ಮತ್ತು ರಸಗೊಬ್ಬರ ಹಾಗೂ ಸಾಂಖ್ಯಿಕ ಮತ್ತು ಅನುಷ್ಠಾನ ಖಾತೆ ಸಚಿವ ಡಿವಿ ಸದಾನಂದ ಗೌಡ ಭೂಮಿ ಪೂಜೆಯನ್ನ ನೆರವೇರಿಸಿದ್ರು. ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದ ಸಚಿವ ಡಿವಿ ಸದಾನಂದ ಗೌಡ, ಕೇವಲ ಭೌಗೋಳಿಕವಾಗಿ ಒಂದು ತಾಲೂಕು ಸಮರ್ಥವಾಗಿದ್ರೆ ಜಿಲ್ಲಾ ಕೇಂದ್ರವಾಗಲು ಸಾಧ್ಯವಿಲ್ಲ. ಮೂಲಭೂತ ಸೌಕರ್ಯಗಳ ಜೊತೆಗೆ ವಸತಿ ಸಮುಚ್ಚಯ ಮತ್ತು ವಾಣಿಜ್ಯ ಸಂಕೀರ್ಣಗಳ ಅಗತ್ಯತೆ ಇದೆ. ಅನ್ನ, ಆಹಾರ, ಅಕ್ಷರ, ವಸತಿ ಇವು ಪ್ರಧಾನವಾಗಿ ಪ್ರಾಮುಖ್ಯತೆಯನ್ನ ಪಡೆಯುತ್ತವೆ. ಈ ನಿಟ್ಟಿನಲ್ಲಿ ಕೆಎಸ್ ಅಶೋಕ್ ಕುಮಾರ್ ರೈ ಕೋಡಿಂಪಾಡಿಯವರ ಮುಂದಾಳತ್ವದಲ್ಲಿ ನಿರ್ಮಾಣವಾಗುತ್ತಿರುವ ಆರ್ಇಬಿ ಪುತ್ತೂರು ಹೈಟ್ಸ್ ಪುತ್ತೂರು ಜಿಲ್ಲಾ ಕೇಂದ್ರವಾಗುವ ನಿಟ್ಟಿನಲ್ಲಿ ಪೂರಕ ವಾತಾವರಣವನ್ನ ಸೃಷ್ಟಿ ಮಾಡಲಿದೆ ಎಂದವರು ಹೇಳಿದರು. ಅಶೋಕರು ಮಾಡುವಂತ ಕೆಲಸ 2022ಕ್ಕೆ ಈ ದೇಶದಲ್ಲಿ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಮನೆ ಇರಬೇಕು, ಸೂರು ಇರಬೇಕು. 4 ಲಕ್ಷದವರೆಗೆ ನಾವೀಗ BPL ಕಾರ್ಡಿಂದ ಕೆಳಗಿದವರೆಗೆ 4 ಲಕ್ಷದವರೆಗೆ ನಾವು ಆ ಮನೆ ಕಟ್ಟಲಿಕ್ಕೆ ವ್ಯವಸ್ಥೆಯನ್ನು ಕೇಂದ್ರದಿಂದ ಮಾಡ್ತೇವೆ, ರಾಜ್ಯ ಸರ್ಕಾರದ ಸಹಯೋಗದೊಂದಿಗೆ. ನಾನು ಹೇಳುವಂಥದ್ದಿಷ್ಟೇ, ನಮ್ಮ ಕೊಟ್ಟಂಥ ಜವಾಬ್ದಾರಿ ಅದು ಒಂದು ಜವಾಬ್ದಾರಿ ಬಂದಿದೆ ಅಂತ ಹೇಳುವಂಥದ್ದಲ್ಲ. ಆ ಕೊಟ್ಟಂಥ ಜವಾಬ್ದಾರಿ ಆ ನಿಗದಿತ ಸಮಯದಲ್ಲಿ ಪೂರ್ಣಗೊಂಡ್ರೆ ಮಾತ್ರ. ನೀವು ನೋಡ್ತಾ ಇದ್ದೀರಿ ನಮ್ಮಂಥವರು. ಆರ್ಇಬಿ ಪುತ್ತೂರು ಹೈಟ್ಸ್ನ ಕೈಪಿಡಿಯನ್ನ ಬಿಡುಗಡೆಗೊಳಿಸಿ ಮಾತನಾಡಿದ ಮಾಜಿ ಶಾಸಕಿ ಶಕುಂತಳಾ ಟಿ ಶೆಟ್ಟಿ, ಅಶೋಕ್ ಕುಮಾರ್ ರೈ ಅವರ ಎಲ್ಲಾ ಕಟ್ಟಡಗಳು ಜಿಲ್ಲೆಯಲ್ಲಿಯೇ ತುಂಬಾ ಹೈಟ್ನಲ್ಲಿದೆ. ಇವುಗಳಲ್ಲಿ ಉತ್ತಮ ಸೌಲಭ್ಯಗಳಿದ್ದು ಜನರು ಇದರ ಸದುಪಯೋಗವನ್ನ ಪಡೆದುಕೊಳ್ಳಬೇಕು. ಈ ಕಟ್ಟಡ ಎದ್ದು ನಿಲ್ಲುವಾಗ ಪುತ್ತೂರು ಜಿಲ್ಲಾ ಕೇಂದ್ರವಾಗಿಯೂ ನಿರ್ಮಾಣವಾಗಿ ಇತಿಹಾಸ ನಿರ್ಮಾಣ ಮಾಡಲಿ ಎಂದು ಆಶಿಸಿದ್ರು. ಒಳ್ಳೆಯ ಸೌಲಭ್ಯ ಇರುವ ಒಂದು ಕಟ್ಟಡ ಪುತ್ತೂರಲ್ಲಿ ಬರ್ತದೆ. ಅದು ಡಿವಿ ಅವರು ಹೇಳಿದ ಹಾಗೆ ಜಿಲ್ಲೆ ಆಗುವಾಗಲೇ ಜಿಲ್ಲೆಯದ್ದು ಹೋರಾಟದಲ್ಲಿ ಮುಂಚೂಣಿಯಲ್ಲಿ ನಿಂತ್ಕೊಂಡಿದ್ದಾರೆ ಈಗ ಅಶೋಕಣ್ಣ. ಈ 2 ಹೋರಾಟಗಳು ಜೊತೆಯಾಗಿ ನಿಮ್ಮ ಕಟ್ಟಡ ಎದ್ದು ನಿಲ್ಲುವಾಗ ಜಿಲ್ಲೆಯು ಎದ್ದು ನಿಂತರೆ ಬಹುಶಃ ಅದೊಂದು ಇತಿಹಾಸ ಆಗಬಹುದು. ಆಗಲಿ, ಜಿಲ್ಲೆಯೂ ಬರಲಿ, ಎಲ್ಲ ಅವಕಾಶಗಳು ನಮಗೆ ಒದಗಿ ಬರಲಿ, ನಿಮ್ಮ ಕಟ್ಟಡಗಳು ಹೆಚ್ಚೆಚ್ಚಿಗೆ ಆಗಲಿ. ನಂತರ ಮಾತನಾಡಿದ ರೈ ಎಸ್ಟೇಟ್ ಅಂಡ್ ಬಿಲ್ಡರ್ಸ್ನ ಆಡಳಿತ ನಿರ್ದೇಶಕ ಕೆಎಸ್ ಅಶೋಕ್ ಕುಮಾರ್ ರೈ ಕೋಡಿಂಬಾಡಿ ಅವರು, 1 ಎಕರೆ 25 ಸೆಂಟ್ಸ್ ಜಾಗದಲ್ಲಿ ಆರ್ಇಬಿ ಪುತ್ತೂರು ಹೈಟ್ಸ್ ನಿರ್ಮಾಣವಾಗಲಿದೆ. ನನ್ನ ಪ್ರತಿಯೊಂದು ಕಟ್ಟಡದ ಭೂಮಿ ಪೂಜೆ ಮಾಡಿರುವ ಡಿವಿ ಸದಾನಂದ ಗೌಡರದ್ದು ಚಿನ್ನದ ಕೈಯಾಗಿದ್ದು ಎಲ್ಲಾ ಕಟ್ಟಡಗಳು ಉತ್ತಮ ರೀತಿಯಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದೆ ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ರೈ ಎಸ್ಟೇಟ್ ಅಂಡ್ ಬಿಲ್ಡರ್ನ ನಿರ್ದೇಶಕಿ ಸುಮಾ ಅಶೋಕ್ ರೈ,
ಪುತ್ತೂರು ಮಂಡಲ ಬಿಜೆಪಿ ಅಧ್ಯಕ್ಷ ಚಂದಲಾ ತಿಮ್ಮಪ್ಪ ಶೆಟ್ಟಿ, ನಗರಸಭಾ ಸದಸ್ಯೆ ಯಶೋಧ ಹರೀಶ್, ಸಂಸ್ಥೆಯ ಜನರಲ್ ಮ್ಯಾನೇಜರ್ ಉಮೇಶ್ ಅನೇಕಲ್, ಮಂಜುನಾಥ್ ಇನ್ನಿತರ ಪ್ರಮುಖರು ಹಾಜರಿದ್ದರು. ಅನೀಶ್ ಕುಮಾರ್, ವಿ4 ನ್ಯೂಸ್, ಪುತ್ತೂರು.